ಸ್ನೇಹಿತರೆ ನಮಸ್ಕಾರ. ನಮ್ಮ ಕರ್ನಾಟಕ ಐತಿಹಾಸಿಕ ನಾಡು, ಸಮೃದ್ಧವಾದ ರಾಜಮನೆತನಗಳು ಆಳಿದ ಬಂಗಾರದ ಬೀಡು. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯೂ ಸಹ ಅದ್ಭುತವಾದ ಇತಿಹಾಸವನ್ನು ಹೊಂದಿರುವ ಚಿನ್ನದ ನಾಡು. ನಮ್ಮ ಜಿಲ್ಲೆಯನ್ನು ಆಳಿದ ರಾಜಮನೆತನಗಳ ಹಲವಾರು ಶಾಸನಗಳು, ವೀರಗಲ್ಲುಗಳು, ವೀರಭದ್ರ ಇವೆಲ್ಲ ನಮ್ಮ ಜಿಲ್ಲೆಯ ಗ್ರಾಮಗಳಲ್ಲಿ ಇಂದಿಗೂ ಇವೆ. ಆದರೆ ಸಂರಕ್ಷಿಸಿರುವುದು ಕೆಲವನ್ನು ಮಾತ್ರ. ಅದೇ ರೀತಿ ನಮ್ಮ ಇತಿಹಾಸದ ಕುರುಹುಗಳನ್ನು ಸಂರಕ್ಷಿಸಿರುವ ಒಂದು ಪ್ರಾಚೀನ ಊರಿನ ಬಗ್ಗೆ, ಸಂರಕ್ಷಿಸಿದ ಪ್ರಮುಖರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಒಂದು ಪ್ರಾಚೀನ ಗ್ರಾಮ ಅರಬಿಕೊತ್ತನೂರು. ಈ ಊರಿನಲ್ಲಿ ಸಿಕ್ಕಿರುವ ಗಂಗರ ಕಾಲದ ತಾಮ್ರ ಪತ್ರಗಳ ಪ್ರಕಾರ ಈ ಊರಿನ ಹಳೆಯ ಹೆಸರು ಕೊತ್ತನೂರು. ಹಿಂದೆ ಪ್ಲೇಗಿನಿಂದ ಊರೇ ಬೇರೆ ಕಡೆ ಸ್ಥಳಾಂತರವಾಗಿದೆ ಎಂಬ ಮಾಹಿತಿ ಇದೆ. ಸುತ್ತಮುತ್ತ ಬೆಟ್ಟಗಳಿರುವ ಸುಂದರವಾದ ಊರು ಅರಬಿಕೊತ್ತನೂರು. ಅರಬಿಕೊತ್ತನೂರು ಗ್ರಾಮದಲ್ಲಿ ಅಭಿವೃದ್ಧಿಪಡಿಸಿರುವ ಪಾರಂಪರಿಕ ಉದ್ಯಾನ ಹೆರಿಟೇಜ್ ಪಾರ್ಕ್ ಹಿಂದಿರುವ ಪ್ರಮುಖರನ್ನು ನಾವು ಸ್ಮರಿಸೋದು ತುಂಬಾ ಮುಖ್ಯ. ನಮ್ಮ ಕೋಲಾರ ಜಿಲ್ಲೆಯ ಇತಿಹಾಸಕಾರರಾದ ಶಿವಪ್ಪ ಅರಿವೂರವರು ಈ ಶಾಸನಗಳ ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡಿ ಜನತೆಗೆ ತಿಳಿಸುವ ಪ್ರಯತ್ನವನ್ನ ಮಾಡುತ್ತಲೇ ಇದ್ದಾರೆ. ಹಾಗೆ ಮತ್ತೊಬ್ಬ ಇತಿಹಾಸಕಾರರಾದ ಸ್ವಾಮಿನಾಥನ್ ರವರು ಹೆರಿಟೇಜ್ ಪಾರ್ಕ್ ಗಾಗಿ ತುಂಬಾ ಕಷ್ಟಪಟ್ಟಿದ್ದಾರೆ. ಅವರ ಜೊತೆ ಸ್ಟೇಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ರಿಟೈರ್ಡ್ ಆಫೀಸರ್ ಸಿದ್ದನಗೌಡರವರು, ಅರಬಿಕೊತ್ತನೂರು ಗ್ರಾಮದ ಹಿರಿಯರಾದ ಹೆರಿಟೇಜ್ ಪಾರ್ಕ್ ನ ಕಾಂಟ್ರಾಕ್ಟರ್ ಆದ ನಂಜುಂಡೇಗೌಡರವರು, ನಾರಾಯಣಸ್ವಾಮಿರವರು, ಹಾಗೆ ಈ ಪಾರ್ಕ್ ಮಾಡೋದಕ್ಕೆ ಮನ್ರೇಗಾ ಯೋಜನೆಯಡಿ ಅವಕಾಶ ಕೊಟ್ಟ ಅಂದಿನ ZP CEO ಉಕೇಶ್ ರವರು, ಇವರೆಲ್ಲ ಈ ಹೆರಿಟೇಜ್ ಪಾರ್ಕ್ ನಿರ್ಮಾಣದ ಹಿಂದಿರುವ ಪ್ರಮುಖರು. ದೊಡ್ಡ ಶಿವಾರ ಗ್ರಾಮದಲ್ಲಿ ಹಾಗೂ ಉನ್ಕುಂದ ಗ್ರಾಮದಲ್ಲೂ ಸಹ ವೀರಗಲ್ಲುಗಳು ಹಾಗೂ ಶಾಸನಗಳು ಹಲವಾರು ಸಿಕ್ಕಿವೆ. ಕುದುರೆ ಮೇಲೆ ರಾಜ ಇರುವ ವೀರಗಲ್ಲು ಸಹ ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ ಹಾಗೂ ಈ ಒಂದು ವೀರಗಲ್ಲನ್ನು ಸಹ ಸಂರಕ್ಷಿಸಲಾಗಿದೆ. ಇಲ್ಲಿ ದೊರೆತಿರುವ ಶಾಸನಗಳು ಹಾಗೂ ವೀರಗಲ್ಲುಗಳು ಯಾವುವೆಂದರೆ ವಿಜಯನಗರ ಕಾಲದ ವೀರಗಲ್ಲು, ಗಂಗರ ಕಾಲದ ವೀರಗಲ್ಲು, ಹಾಗೆ ವಿಜಯನಗರ ಕಾಲದ ಹಾಗೂ ಹೊಯ್ಸಳರ ಕಾಲದ ಶಾಸನಗಳು, ಗಂಗರ ಕಾಲದ ಶಾಸನಗಳು ಈ ಗ್ರಾಮದಲ್ಲಿ ಸಿಕ್ಕಿವೆ ಹಾಗೂ ಸಂರಕ್ಷಿಸಲ್ಪಟ್ಟಿವೆ. ಕೆರೆ ಪಕ್ಕದಲ್ಲಿರುವ ಒಂದು ಬಂಡೆ ಮೇಲೆ ಶಾಸನ ಸಿಕ್ಕಿದೆ. ಅದರ ಪ್ರಕಾರ ಅರಬಿಕೊತ್ತನೂರು ಗ್ರಾಮದಲ್ಲಿ ಮೊದಲು ವ್ಯಾಪಾರ ಇತ್ತು. ಹೊಯ್ಸಳರು ಹಾಗೂ ವಿಜಯನಗರ ಸಾಮ್ರಾಜ್ಯದ ಅರಸರು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದರು ಎಂಬ ಮಾಹಿತಿ ಇದೆ. ಈ ಒಂದು ಮಹಾನ್ ಕೆಲಸದಲ್ಲಿ ಭಾಗಿಯಾದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮುಖ್ಯವಾಗಿ ನಾನು ಕರೆ ಮಾಡಿ ಮಾಹಿತಿ ಪಡೆದುಕೊಂಡು ಈ ಒಂದು ವಿಡಿಯೋ ಮಾಡೋದಕ್ಕೆ ಸಹಾಯ ಮಾಡಿದ ಸ್ವಾಮಿನಾಥನ್ ಸರ್ ಅವರಿಗೆ ತುಂಬಾ ಧನ್ಯವಾದಗಳು. ಅವರೇ ಈ ಒಂದು ಹೆರಿಟೇಜ್ ಪಾರ್ಕ್ ಇಂದಿರುವ ಮುಖ್ಯ ಶಕ್ತಿ ಅಂದ್ರೆ ತಪ್ಪಾಗಲಾರದು. ಈ ಗ್ರಾಮಗಳ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ವಿಡಿಯೋ ಮಾಡುವ ಆಸೆ ಇದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಆ ಒಂದು ಕೆಲಸವನ್ನ ಕೈಗೊಳ್ಳುತ್ತೇವೆ. ಧನ್ಯವಾದಗಳು ಸ್ನೇಹಿತರೆ.